ಮಲ್ಪೆಯಿಂದ ಉಡುಪಿಗೆ ಹೋಗುತ್ತಿದ್ದ ಬಸ್ ಒಂದರಲ್ಲಿ ಒಬ್ಬ ವ್ಯಕ್ತಿ ಕೂತಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ಸ್ಕೂಲ್ ಹುಡುಗಿಯ ಮೇಲೆ ಬಿದ್ದಿದ್ದಾನೆ. ಆ ಹುಡುಗಿ ಆ ವ್ಯಕ್ತಿ ಕುಡಿದು ಅವಳ ಮೇಲೆ ಬಿದ್ದಿದ್ದಾನೆ ಅಂತ ಆ ವ್ಯಕ್ತಿಯನ್ನ ಬಾರಿಸಿದ್ದಾಳೆ. ಆದ್ರೆ ಆಮೇಲೆ ಗೊತ್ತಾಗಿತ್ತು ಆ ವ್ಯಕ್ತಿಗೆ ಹೃದಯ ಸ್ತಂಭನವಾಗಿತ್ತು ಎಂದು. ಮುಂದೆ ವಿಷಯ ತಿಳಿದ ಕಂಡಕ್ಟರ್ ಹಾಗೂ ಡ್ರೈವರ್ ಬಸ್ ಅನ್ನ ನೇರವಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಘೋಷಿಸಲಾಗಿತ್ತು. ಹೌದು, ಹೃದಯ ಸ್ತಂಭನ ಅನ್ನುವುದು ತುಂಬಾ ಅಪಾಯಕಾರಿ. ಒಂದು ಕ್ಷಣ ಮಾತ್ರದಲ್ಲೇ ಜೀವಂತ ವ್ಯಕ್ತಿಯನ್ನ ಅದು ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಂತಹ ಅಪಾಯಕಾರಿ ಹೃದಯ ಸ್ತಂಭನದ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅನಾರೋಗ್ಯ ಪೀಡಿತ ಪತ್ನಿ ನೋಡಿಕೊಳ್ಳಲು ಸ್ವಯಂ ನಿವೃತ್ತಿ ಪಡೆದ ಗಂಡ, ಆದ್ರೆ ಆತನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪ್ರಾಣ ಬಿಟ್ಟ ಪತ್ನಿ. ಹೌದು, ಸರ್ಕಾರಿ ನೌಕರನ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ದುರಂತವಾಗಿ ಮಾರ್ಪಟ್ಟ ಘಟನೆ ಇತ್ತೀಚೆಗೆ ನಡೆದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿಯ ಸಲುವಾಗಿ ಸ್ವಯಂ ನಿವೃತ್ತಿ ಪಡೆದ ನಂತರ ನೌಕರನಿಗೆ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಾಜರಿದ್ದ ಪತ್ನಿ ಅವರ ಕಣ್ಣೆದುರೇ ಸಾವಿಗೀಡಾಗಿದ್ದಾಳೆ. ರಾಜಸ್ಥಾನದ ಕೋಟಾದಲ್ಲಿ ನಡೆದ ಈ ಘಟನೆ ಮನಕುಲವನ್ನ ಮಿಡಿಯುವಂತಹ ಒಂದು ಘಟನೆಯಾಗಿದೆ. ಪತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪತಿ ಪತ್ನಿ ಇಬ್ಬರು ಮಾಲೆ ಹಾಕಿದ್ದು ಟೇಬಲ್ಗೆ ಗುಲಾಬಿಯ ದಳಗಳನ್ನ ಹಚ್ಚಿ ಅಲಂಕಾರ ಕೂಡ ಮಾಡಲಾಗಿತ್ತು. ಎಲ್ಲರ ಮುಖದಲ್ಲೂ ಸಂತಸ ಮನೆ ಮಾಡಿತ್ತು. ಆದ್ರೆ ಆ ಸಂತೋಷದ ಕ್ಷಣಗಳು ಹೆಂಡತಿಯ ಸಾವಿನೊಂದಿಗೆ ದುರಂತವಾಗಿ ಬದಲಾಗುತ್ತದೆ ಎಂದು ಅಲ್ಲಿ ನೆರೆದಿದ್ದ ಜನರಿಗೂ ಯಾವುದೇ ಅನುಮಾನವೇ ಇರಲಿಲ್ಲ. ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಪತಿ ದೇವೇಂದ್ರ ಎಂಬುವರು ಹೃದಯ ರೋಗಿಯಾಗಿದ್ದ ತಮ್ಮ ಪತ್ನಿ ಟೀನಾ ಅವರನ್ನ ನೋಡಿಕೊಳ್ಳಲು ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದರು. ಅಂದ್ರೆ ವಿಆರ್ಎಸ್ ಅನ್ನ ತೆಗೆದುಕೊಂಡಿದ್ದರು. ಇದಕ್ಕಾಗಿ ಕಚೇರಿ ಸಿಬ್ಬಂದಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಪತ್ನಿ ಟೀನಾ ತನಗೆ ತಲೆ ತಿರುಗುತ್ತಿದೆ ಎಂದು ಹೇಳಿದ್ದಾರೆ. ಆ ಗಂಡ ಅವಳನ್ನ ಕುರ್ಚಿಯ ಮೇಲೆ ಮತ್ತೆ ಕೂಡಿಸಿ ಅವಳ ಬೆನ್ನಿಗೆ ಮಸಾಜ್ ಕೂಡ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅಲ್ಲೇ ನೆರೆದಿದ್ದ ಕೆಲವೊಬ್ಬರು ಅವರಿಗಾಗಿ ನೀರನ್ನ ಕೂಡ ತಂದಿದ್ದಾರೆ. ನಂತರ ಕ್ಯಾಮೆರಾಗಳಿಗಾಗಿ ಆಕೆ ಕಿರುನೆಗೆ ಬೀರಲು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅಸ್ಥಿರವಾಗಿ ತೂಗಾಡಿ ನಂತರ ಅವರು ಸ್ತಬ್ಧರಾಗಿದ್ದಾರೆ. ಮೇಜಿನ ಮೇಲೆ ಕುಸಿದು ಬಿದ್ದಿದ್ದಾರೆ. ಪತಿ ಅವರನ್ನ ಸರಿಯಾಗಿ ಕೂಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೂ ಕೂಡ ಆಕೆ ಅಲ್ಲಿಯೇ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಿಸಿದ್ದಾರೆ. ಅವರು ಸ್ವಲ್ಪ ಸಮಯದಿಂದ ಅಸ್ವಸ್ಥರಾಗಿದ್ದರು. ಆದ್ರೆ ಆಕೆಯ ಪತಿಯ ಬೀಳ್ಕೊಡುಗೆ ದಿನವೇ ಇದೇ ಕಾರ್ಯಕ್ರಮದಲ್ಲಿ ಆಕೆಯ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿದ್ದು ದುರ್ದೈವವೇ ಸರಿ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಸಮಸ್ಯೆ ಹೆಚ್ಚಾಗಿ ಕಾಡಲು ಆರಂಭಿಸಿದೆ. ಹೃದಯ ಸ್ತಂಭನವು ವ್ಯಕ್ತಿಯ ಹೃದಯವು ಇದ್ದಕ್ಕಿದ್ದಂತೆ ಕೆಲಸ ಮಾಡುವುದನ್ನ ಅಥವಾ ಬಡಿಯುವುದನ್ನ ನಿಲ್ಲುವ ಸ್ಥಿತಿಯಾಗಿದೆ. ಈ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತಕ್ಷಣ ಚಿಕಿತ್ಸೆಯನ್ನು ಪಡೆಯದೇ ಇದ್ದರೆ ಸಾಯಲೂಬಹುದು. ಈ ಕಾಯಿಲೆಯ ಲಕ್ಷಣಗಳು ಪುರುಷರು ಮತ್ತು ಮಹಿಳೆಯರಲ್ಲಿ ಒಂದೇ ತರ ಇರುವುದಿಲ್ಲ. ಹೃದಯ ಸ್ತಂಭನದಿಂದ ಬಳಲುತ್ತಿರುವ ಕೆಲವರಲ್ಲಿ 24 ಗಂಟೆಗಳ ಮುಂಚಿತವಾಗಿಯೇ ರೋಗ ಲಕ್ಷಣಗಳು ಕಾಣಿಸಲು ಪ್ರಾರಂಭಿಸುತ್ತವೆ. ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಇವೆರಡು ಬೇರೆ ಬೇರೆ ಪರಿಸ್ಥಿತಿಯಾಗಿವೆ. ಹೃದಯದ ಸ್ತಂಭನವು ಗಂಭೀರ ಸ್ಥಿತಿಯಾಗಿದ್ದು ಹೃದಯದ ಬಡಿತ ನಿಲ್ಲುತ್ತದೆ. ರಕ್ತವು ದೇಹದ ಭಾಗವನ್ನ ತಲುಪುವುದನ್ನ ತಡೆಯುತ್ತದೆ. ಇದು ಹೃದಯಾಘಾತಕ್ಕಿಂತ ಹೆಚ್ಚು ಅಪಾಯಕಾರಿ, ಏಕೆಂದರೆ ಇದು ಯಾವುದೇ ಎಚ್ಚರಿಕೆ ಇಲ್ಲದೆ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ ಮತ್ತು ತಕ್ಷಣ ಚಿಕಿತ್ಸೆ ನೀಡದಿದ್ದರೆ ಅದು ಸಾವಿಗೆ ಕೂಡ ಕಾರಣವಾಗಬಹುದು. ಅಷ್ಟಕ್ಕೂ ಈ ಹೃದಯ ಸ್ತಂಭನ ಅಂದರೇನು? ಹೌದು, ಹೃದಯ ಸ್ತಂಭನವು ಹೃದಯವು ಇದ್ದಕ್ಕಿದ್ದಂತೆ ಬಡಿಯುವುದು ನಿಲ್ಲಿಸಿದರೆ, ಅಂದ್ರೆ ಹೃದಯದಿಂದ ರಕ್ತವು ಹರಿವು ನಿಂತು ದೇಹದ ಭಾಗಗಳಿಗೆ ಆಮ್ಲಜನಕ ಪಾಸ್ ಆಗುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ತಕ್ಷಣಕ್ಕೆ ವೈದ್ಯಕೀಯ ತುರ್ತು ಸ್ಥಿತಿ ಅಗತ್ಯವಿರುತ್ತದೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಕೆಲವೇ ನಿಮಿಷಗಳಲ್ಲಿ ಸಾಯಬಹುದು. ಹೃದಯ ಸ್ನಾಯುಗಳಿಗೆ ರಕ್ತದ ಹರಿವು ಕಡಿಮೆಯಾದಾಗ ಅಥವಾ ನಿಂತಾಗ ಹೃದಯಾಘಾತ ಸಂಭವಿಸುತ್ತದೆ. ಇದು ಹೃದಯದ ಸ್ನಾಯುಗಳಿಗೂ ಹಾನಿಯಾಗುತ್ತದೆ. ಇದೇ ಸಮಯದಲ್ಲಿ ಹೃದಯ ಸ್ತಂಭನದಲ್ಲಿ ಹೃದಯ ಬಡಿತವು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ. ಇದರಿಂದಾಗಿ ದೇಹವು ರಕ್ತವನ್ನ ಪಡೆಯುವುದಿಲ್ಲ ಮತ್ತು ವ್ಯಕ್ತಿಯು ತಕ್ಷಣವೇ ಪ್ರಜ್ಞಾಹೀನ ಪರಿಸ್ಥಿತಿಗೆ ತಲುಪುತ್ತಾನೆ. ಹೃದಯ ಸ್ತಂಭನವು ಹೆಚ್ಚು ಅಪಾಯಕಾರಿ, ಏಕೆಂದರೆ ಇದು ಯಾವುದೇ ಎಚ್ಚರಿಕೆ ಇಲ್ಲದೆ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ. ತಕ್ಷಣವೇ ಚಿಕಿತ್ಸೆಯನ್ನು ಒದಗಿಸದೇ ಇದ್ದಲ್ಲಿ ಜೀವಕ್ಕೆ ಹಾನಿಯಾಗಬಹುದು. ಇದಕ್ಕಾಗಿ ಸಿಪಿಆರ್, ಕಾರ್ಡಿಯೋ ಪಲ್ಮನರಿ ರೆಸಿಟಿಷಿಯನ್ ಅನ್ನೋ ರೋಗಿಗೆ ತಕ್ಷಣವೇ ನೀಡುವುದು ಮತ್ತು ವೈದ್ಯಕೀಯ ಸಹಾಯವನ್ನು ತಕ್ಷಣವೇ ತಲುಪಿಸಬೇಕು. ಹೃದಯಾಘಾತದಲ್ಲಿ ಒಬ್ಬ ವ್ಯಕ್ತಿಯು ಸ್ವಲ್ಪ ಸಮಯವನ್ನ ಪಡೆಯಬಹುದು, ಆದರೆ ಹೃದಯ ಸ್ತಂಭನದಲ್ಲಿ ಪ್ರತಿ ಸೆಕೆಂಡು ಅಮೂಲ್ಯವಾಗಿರುತ್ತದೆ.
ಸಿಪಿಆರ್ ಅಂದ್ರೆ ಹೃದಯ ಶ್ವಾಸಕೋಶದ ಪುನರ್ಜೀವನ. ಸಿಪಿಆರ್ ಅನ್ನುವುದು ವ್ಯಕ್ತಿಯ ಹೃದಯ ಬಡಿತವನ್ನ ನಿಲ್ಲಿಸಿದಾಗ ಅಥವಾ ಅವರು ಉಸಿರಾಡದಿದ್ದಾಗ ಬಳಸುವ ಒಂದು ತುರ್ತು ವಿಧಾನವಾಗಿದೆ. ಇದರಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಮೊದಲನೇದಾಗಿ ವ್ಯಕ್ತಿಗೆ ಪ್ರಜ್ಞೆ ಇದೆಯೇ ಎಂದು ಪರಿಶೀಲನೆ ಮಾಡುವುದು. ನಂತರ ಕೈಗಳನ್ನ ಎದೆಯ ಮಧ್ಯದಲ್ಲಿ ಇರಿಸಿ ಮತ್ತು ಬಲವಂತದ ಮತ್ತು ಕ್ಷಿಪ್ರ ಸಂಕೋಚವನ್ನ ನೀಡುವುದು. ಇದರ ನಂತರ ವ್ಯಕ್ತಿಯ ಬಾಯಿಯ ಮೇಲೆ ನಿಮ್ಮ ಬಾಯಿಯನ್ನ ಇರಿಸಿ ಮತ್ತು ನಿಧಾನವಾಗಿ ಉಸಿರನ್ನ ನೀಡುವುದು. ವೈದ್ಯಕೀಯ ಸಹಾಯ ಸಿಗುವವರೆಗೆ ಈ ಪ್ರಕ್ರಿಯೆಯನ್ನ ಮುಂದುವರಿಸಬೇಕಾಗುತ್ತದೆ. ಸರಿಯಾದ ಸಮಯದಲ್ಲಿ ಸಿಪಿಆರ್ ನೀಡುವುದರಿಂದ ಜೀವ ಕೂಡ ಉಳಿಯಬಹುದು. ಹೃದಯ ಸ್ತಂಭನವನ್ನ ತಪ್ಪಿಸಲು ಹೃದಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಆರೋಗ್ಯ ತಜ್ಞರು ಕೂಡ ಹೇಳುತ್ತಾರೆ. ಆರೋಗ್ಯಕರ ಆಹಾರ, ದೈನಂದಿನ ವ್ಯಾಯಾಮ ಮತ್ತು ಒತ್ತಡದ ತಡೆಗಟ್ಟುವಿಕೆ ಅದರ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಇದಲ್ಲದೆ ಸಿಪಿಆರ್ ಬಗ್ಗೆ ತಿಳಿದುಕೊಳ್ಳುವುದು ಸಹ ಮುಖ್ಯವಾಗಿದೆ. ಇದರಿಂದ ನೀವು ಒಬ್ಬರ ಜೀವವನ್ನು ಕೂಡ ಉಳಿಸಬಹುದು. ಸಂಶೋಧನೆಯ ಪ್ರಕಾರ ಮಹಿಳೆಯರು ಮತ್ತು ಪುರುಷರಲ್ಲಿ ಹೃದಯ ಸ್ತಂಭನಕ್ಕೆ 1 ದಿನ ಮೊದಲು ಕೆಲವು ಚಿಹ್ನೆಗಳು ಕೂಡ ಕಂಡುಬರುತ್ತವೆ. ಮೊದಲನೇದಾಗಿ ಎದೆನೋವು. ನೀವು ವ್ಯಾಯಾಮ, ಭಾರ ಎತ್ತುವುದು, ಓಡುವುದು ಮುಂತಾದ ಯಾವುದೇ ಶ್ರಮದಾಯಕ ಕೆಲಸದಲ್ಲಿ ತೊಡಗದಿದ್ದರೆ, ನಿರಂತರ ಎದೆನೋವು ಸಂಭವಿಸಿದರೆ ಇಸಿಜಿ ಮಾಡಿಸಿಕೊಳ್ಳುವುದು ಮತ್ತು ದೀರ್ಘಕಾಲದವರೆಗೆ ಇರುವ ಸಮಸ್ಯೆಯನ್ನ ಪತ್ತೆ ಹಚ್ಚುವುದು ಉತ್ತಮ. ಉಸಿರಾಟದ ತೊಂದರೆ. ನಿಮ್ಮ ಶ್ವಾಸಕೋಶ ಮತ್ತು ಹೃದಯವು ಶಕ್ತಿಯನ್ನು ಒದಗಿಸಲು ಹೆಚ್ಚು ಶ್ರಮಿಸುವುದರಿಂದ ತೀವ್ರವಾದ ಕಾರ್ಯಗಳನ್ನು ಮಾಡುವಾಗ ಉಸಿರಾಟದ ತೊಂದರೆ ಅನುಭವಿಸುವುದು ತುಂಬಾ ಸಾಮಾನ್ಯವಾಗಿರುತ್ತದೆ. ಆದರೆ ಕಡಿಮೆ ಶಕ್ತಿಯ ಅಗತ್ಯವಿರುವ ದೈನಂದಿನ ದಿನನಿತ್ಯದ ಕಾರ್ಯಗಳಲ್ಲೂ ನಿಮಗೆ ಉಸಿರಾಟದ ತೊಂದರೆ ಅನುಭವಿಸಿದರೆ ನೀವು ತಕ್ಷಣವೇ ಚಿಕಿತ್ಸೆಯನ್ನ ಪಡೆಯಬೇಕು. ಪ್ರಜ್ಞೆಯ ನಷ್ಟ. ಹೃದಯ ಬಡಿತದಲ್ಲಿನ ನಿರಂತರ ಏರಿಳಿತದಿಂದಾಗಿ ರೋಗಿಯು ಆಗಾಗ ಪ್ರಜ್ಞಾಹೀನರಾಗಬಹುದು. ಇದು ಚಿಕಿತ್ಸೆ ನೀಡದಿದ್ದರೆ ಹೃದಯ ಸ್ತಂಭನ ಕಾರಣವಾಗಬಹುದು. ತೊಡಕುಗಳು ಸಂಭವಿಸುವ ಮೊದಲು ಚಿಕಿತ್ಸೆ ನೀಡುವುದು ಅಗತ್ಯ. ದೌರ್ಬಲ್ಯ ಮತ್ತು ತಲೆ ತಿರುಗುವಿಕೆ. ಒಬ್ಬರು ನಿರಂತರವಾಗಿ ದೌರ್ಬಲ್ಯ ಮತ್ತು ತಲೆ ತಿರುಗುವಿಕೆಯನ್ನು ಅನುಭವಿಸುತ್ತಿದ್ದರೆ ಹೃದಯ ಅನಾರೋಗ್ಯದಿಂದ ಬಳಲುತ್ತಿದೆ ಎಂದು ಗೊತ್ತಾಗುತ್ತದೆ. ಇದು ಇದರ ಮೊದಲ ಲಕ್ಷಣವಾಗಿದೆ. ಹೃದಯದ ಬಡಿತ. ಹೃದಯದ ಬಡಿತ ವೇಗವಾಗುವುದು ಅಥವಾ ಕಡಿಮೆ ಆಗುವುದು ಹೃದಯ ಸ್ತಂಭನ ಹೊಂದಿರುವ ಪ್ರಮುಖ ಲಕ್ಷಣವಾಗಿದೆ. ಇಂಥ ಸಮಯದಲ್ಲಿ ಹೃದಯವನ್ನ ಪರೀಕ್ಷಿಸುವುದು ಉತ್ತಮ. ಪುನೀತ್ ರಾಜ್ಕುಮಾರ್ ಕೂಡ ಹೃದಯ ಸ್ತಂಭನಕ್ಕೆ ತುತ್ತಾಗಿದ್ದರು. ಅವರಿಗೂ ಕೂಡ ಈ ಮೇಲೆ ಹೇಳಿದ ಒಂದು ಲಕ್ಷಣ ಕಂಡು ಬಂದಿರುತ್ತದೆ. ಆದರೆ ಇದು ಕಾಮನ್ ಅಂತ ಅವರು ಅಲಕ್ಷ್ಯ ಮಾಡಿದ್ದಾರೆ. ಕೆಲವರು ಅಸಿಡಿಟಿ ಮಾತ್ರೆ ಸೇವಿಸಿ ಸುಮ್ಮನಾಗುತ್ತಾರೆ. ಒಂದು ವೇಳೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಹಲವಾರು ಜನರು ಬದುಕುವ ಸಾಧ್ಯತೆ ಕೂಡ ಇರುತ್ತದೆ. ಒಂದು ಮಾಹಿತಿಯ ಪ್ರಕಾರ 13% ಜನ ದೇಶದಲ್ಲಿ ಹೃದಯ ಸ್ತಂಭನದಿಂದ ಸಾವನ್ನಪ್ಪುತ್ತಿದ್ದಾರೆ. 1988ರಲ್ಲಿ ನಡೆದ ಒಂದು ದುರ್ಘಟನೆಯಲ್ಲಿ ಅಮೆರಿಕಾದಿಂದ ಫ್ರಾನ್ಸ್ಗೆ ಹೋಗುತ್ತಿದ್ದ ಒಂದು ವಿಮಾನದಲ್ಲಿ ಹೆದರಿಕೆಯಿಂದಲೇ ಒಂದೇ ಸಾರಿ ಸುಮಾರು 14 ಜನ ಪ್ರಯಾಣಿಕರು ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದರು. ಇದರಿಂದ ಹೃದಯ ಸ್ತಂಭನಕ್ಕೆ ಹೆದರಿಕೆ ಕೂಡ ಒಂದು ಮುಖ್ಯ ಕಾರಣ ಎನ್ನುತ್ತಾರೆ ವೈದ್ಯರು. ಎಷ್ಟೋ ಸಲ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಎಷ್ಟೋ ಜನ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿರುವ ಘಟನೆಗಳು ಆಗಾಗ ನಾವು ಕೇಳುತ್ತಾನೆ ಇರುತ್ತವೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ಉಡುಪಿಯಲ್ಲೂ ಕೂಡ ನಡೆದಿತ್ತು. ಮಲ್ಪೆಯಿಂದ ಉಡುಪಿಗೆ ಹೋಗುತ್ತಿದ್ದ ಬಸ್ ಒಂದರಲ್ಲಿ ಒಬ್ಬ ವ್ಯಕ್ತಿ ಕೂತಲ್ಲೇ ಹೃದಯ ಸ್ತಂಭನ ಆಗಿ ಪಕ್ಕದಲ್ಲಿ ನಿಂತಿದ್ದ ಸ್ಕೂಲ್ ಹುಡುಗಿಯ ಮೇಲೆ ಬಿದ್ದಿದ್ದಾನೆ. ಆ ಹುಡುಗಿ ಆ ವ್ಯಕ್ತಿ ಕುಡಿದು ಅವಳ ಮೇಲೆ ಬಿದ್ದಿದ್ದಾನೆ ಅಂತ ಆ ವ್ಯಕ್ತಿಯನ್ನ ಕೆನ್ನೆಗೆ ಬಾರಿಸಿದ್ದಾಳೆ. ಆದ್ರೆ ಆಮೇಲೆ ಗೊತ್ತಾಗಿದ್ದು ಆ ವ್ಯಕ್ತಿಗೆ ಹೃದಯ ಸ್ತಂಭನವಾಗಿತ್ತು ಅಂತ. ಮುಂದೆ ಈ ವಿಷಯ ತಿಳಿದ ಕಂಡಕ್ಟರ್ ಹಾಗೂ ಡ್ರೈವರ್ ಬಸ್ ಅನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಡಾಕ್ಟರ್ ಘೋಷಣೆ ಮಾಡಿದ್ದರು. ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ 1999ರಲ್ಲಿ ರೈಲು ಓಡಿಸುತ್ತಿದ್ದ ಲೋಕೋ ಪೈಲಟ್ ಹೃದಯ ಸ್ತಂಭನವಾಗಿ ರೈಲ್ವೆ ಕೂಡ ಅಪಘಾತಕ್ಕೆ ಈಡಾಗಿ 16 ಜನರ ಸಾವು ಕೂಡ ಆಗಿತ್ತು. ಹೌದು ಸ್ನೇಹಿತರೆ, ಅಷ್ಟು ಡೇಂಜರಸ್ ಆಗಿರುತ್ತೆ ಈ ಹೃದಯ ಸ್ತಂಭನ. ಈ ಹೃದಯ ಸ್ತಂಭನದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.